ಮುಂಬಯಿಯ ಘಾಟ್ಕೋಪರ್ ಪಂತ್ ನಗರದಲ್ಲಿ ಕನ್ನಡ ವೆಲ್ಫೇರ್ ಸೊಸೈಟಿಯ ಸುವರ್ಣ ಮಹೋತ್ಸವದ ಅಂಗವಾಗಿ ಬಾಬಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಆಡಳಿತ ನಿರ್ದೇಶಕ ಹಾಗೂ ಬಂಟರ ಸಂಘ ಮುಂಬಯಿಯ ಕೋಶಾಧಿಕಾರಿ ನವೀಕೃತ ಮಹೇಶ್ ಎಸ್ ಶೆಟ್ಟಿ ಸಭಾಗೃಹದ ಉದ್ಘಾಟನೆ ಸೆಪ್ಟೆಂಬರ್ 27ರ ಬುಧವಾರ ಮಧ್ಯಾಹ್ನ ಮುಂಬೈ ಮಹಾನಗರದ ಬಂಧುಗಳಿಗೆ ಅರ್ಪಣೆಯಾಯಿತು. ನವೀಕೃತ ಹವಾನಿಯಂತ್ರಿತ ಸಭಾಗೃಹದ ವೇದಿಕೆಯನ್ನ ಸಭಾಗೃಹದ ರೂವಾರಿ ಮಹೇಶ್ ಎಸ್ ಶೆಟ್ಟಿ ಹಾಗೂ ಸಭಾಗೃಹದ ನಿರ್ಮಾಣದಲ್ಲಿ ಹೆಚ್ಚಿನ ಸಹಾಯ ಸಹಕಾರ ನೀಡಿದ ವೆಲ್ಕಮ್ ಪ್ಯಾಕಿಂಗ್ ಇಂಡಸ್ಟ್ರೀಸ್ನ ಮಾಲಕ ಹಾಗೂ ಬಂಟರ ಸಂಘ ಮುಂಬೈ ಇದರ ಸಾಂಸ್ಕೃತಿಕ ವಿಭಾಗದ ಕಾರ್ಯಾಧ್ಯಕ್ಷ ರವೀಂದ್ರನಾಥ ಭಂಡಾರಿ ನಾಮಫಲಕವನ್ನು ಉದ್ಘಾಟಿಸಿ ಸಭಾಗೃಹವನ್ನ ಲೋಕಾರ್ಪಣೆಗೈದರು. ಮುಂಬಯಿಯಲ್ಲಿ ಯಂಗ್ ಮ್ಯಾನ್ ಸ್ಪೋರ್ಟ್ಸ್ ಕ್ಲಬ್ 1967ರಲ್ಲಿ ಪ್ರಾರಂಭವಾದ ಈ ಸಂಸ್ಥೆಗೆ 1978ರಲ್ಲಿ ಕನ್ನಡ ವೆಲ್ಫೇರ್ ಸೊಸೈಟಿ ಎಂದು ಮರುನಾಮಕರಣ ಮಾಡಲಾಯಿತು. ತನ್ನ ಸ್ವಂತ ಕಟ್ಟಡದಲ್ಲಿ 2500 ಪುಸ್ತಕಗಳು ವಾಚನಾಲಯದಲ್ಲಿ ಆರಂಭಿಸಿ ಮುಂಬೈ ಜನತೆಯ ಜ್ಞಾನ ವೃದ್ಧಿಸಲು ಸಹಕಾರಿಯಾಯಿತು. ಮುಂಬೈ ಹೋಟೆಲ್ ಕಾರ್ಮಿಕರಿಗೆ ಪ್ರತಿಭಾ ಸ್ಪರ್ಧೆಗಳನ್ನು ಪ್ರಾರಂಭಿಸಿ ಇತಿಹಾಸದಲ್ಲೇ ಪರಿವರ್ತನೆಯ ಮುನ್ನುಡಿ ಭಾಷ್ಯ ಬರೆಯಲಾಯಿತು. ಒಂದು ವಿಶೇಷದ ಪನ್ನೊಡಂದಾಪುಣದೆ ಬಂದಾಗ ಈ ಜಾಗನ ಪತ್ತಾರೆ ಎತೆ ಜನ ನಮ್ಮ ಊರದಗಳು ಪೊಲೀಸ್ ಚೌಕಿಗೆ ಜೈಲಿಗೆ ಹೋಗ್ತಾರೆ. ನಮ್ಮನೆ ಗಾಂಧೀಜಿ ಸ್ವಾತಂತ್ರ್ಯ ತಿಕ್ಕರೆ ಬೋಡಾದು ಜೈಲಿಗೆ ಹೋಗ್ತಾರೆ. ಅವೇ ನಮ್ಮನೆ ಈ ಕನ್ನಡ ವೆಲ್ಫೇರ್ ಸೊಸೈಟಿದ ಜಾಗನ ಪತ್ತರ ಬೋಡಾದು ಜೈಲಿಗೆ ಹೋಗ್ತಾರೆ. ಅಗಲೆಗೆ ಒಂಜಿ ಅಭಿಮಾನ ತಿರು ಎಂಗಲೊಂಜಿ ಸಂಸ್ಥೆ ಮುಲ್ಪ ಆಪುಣ ತಂದು ಇನ್ನಿಗೆ ಅಗಲೆ ಮಾತಿರಲ್ಲ ನಮ್ಮನ್ನು ಇನ್ನೂ ತಂದಿಲ್ಲ ಅಂಚ ದುಂಬಪತ್ತಿನ ಸಂಸ್ಥೆ 1972 ಮೇಡು ಕನ್ನಡ ವೆಲ್ಫೇರ್ ಸೊಸೈಟಿ ಪನ್ಪಿನ ಪುದರ್ ರಿಜಿಸ್ಟ್ರೇಷನ್ ಆಡು ಅದಗೈತಿನ ಜನಕುಲು ಬಂದಾಗ ರಮೇಶ್ ಸುವರ್ಣರು ವಿ ವಿ ರಾವ್ ದಿವಂಗತ ಅಂಚನ್ ಬೊಕ್ಕ ಪುರ್ಟಾಡೋ ಸರ್ ಐತೊಟ್ಟಿಗೂ ಭುಜಂಗ ಕೋಟ್ಯಾನ್ ಎಲ್ಲಿ ಪೂಜಾರಿ ಇತ್ತಲು ನಮ್ಮೊಟ್ಟಿಗೂ ಇಂಚಿನ ಮಾತ್ರ ಜನಗಳು ಒಟ್ಟಾದ ಕನ್ನಡ ವೆಲ್ಫೇರ್ ಸೊಸೈಟಿ ಪನ್ಪಿನ ಒಂಜಿ ಸಂಸ್ಥೆ ನಮ್ಮ ನೆಟ ಶುರು ಮಲ್ತ ಐಡ್ ಬೊಕ್ಕ ಐಟ್ ಸಾಧಾರಣ 2-3,000 ಪುಸ್ತಕ ಇತ್ತನು ಒಂದು ಮರಣಿ ಮುಟ್ಟ ಏಪ ಟಿ ವಿದ ಒಂಜಿ ಬೊಲ್ಲ ನಮ್ಮ ಇಲ್ಲ ಮುಟ್ಟ ಪೊಗ್ಗುಜ ಅದ ಮುಟ್ಟ ಮುಲ್ಪದ ಪ್ರತಿಯೊಂದು ಪುಸ್ತಕ ಪ್ರತಿಯೊರಿ ಕನ್ನಡ ತುಳುವರು ಬತ್ತದ ಪುಸ್ತಕ ಕೊನೊಂದಿತ್ತೀರು ಓದೊಂದಿತ್ತೀರು ಒರಿಯಾಗೊರಿ ಪಟೊಂದಿತ್ತೀರು ಅವೊಂದು ಭಾರಿ ಪೊರ್ತೊತ್ತಂಡು ಇತ್ತೆ ಟಿ ವಿ ನಮ್ಮನ್ನು ಮಾತಿರೆಲ್ಲ ಒಂಜಿ ಇಲ್ಲದೋಲೆ ಬಂದು ಮಲ್ತದ್ದು ಇತ್ಲೆಕ್ಕ ಅದು ಜನಕುಲಿ ಪಿದೆ ಬರೋಂದಿಜ್ಜರು ಆಂಡಲ ಐಕ್ ಬೋಡದು ಅಗಲಿನ ಪಿದಾಯ್ಕ ನೋಡು ಹೊಸ ಜವನೇರು ನಮ್ಮ ಒಟ್ಟು ಕೂಡೋಡು ಪನ್ಪಿನ ಒಂಜಿ ಉದ್ದೇಶಡು ಪ್ರತಿ ಒಂಜಿ ಸಂಸ್ಥೆ ಐದು ಬೊಕ್ಕ ಈತು ವರ್ಷದ ಏತು ಅಧ್ಯಕ್ಷರು ಏತು ಕಮಿಟಿದಗುಲಾಯರ ಒಂಜಿ ಬೇತೆ ನಮ್ಮಂತ ಒಂಜಿ ಸಾಂಸ್ಕೃತಿಕವಾದ ಸಾಮಾಜಿಕವಾದ ಯಕ್ಷಗಾನ ನಾಟಕ ತಾಳಮದ್ದಲೆ ಇಂಚಿನ ಪ್ರತಿ ಒಂಜಿ ಕೆಲಸವಲ್ಲ ಪ್ರತಿ ಒಂಜಿ ಸಾಂಸ್ಕೃತಿಕ ಬೊಕ್ಕ ಸಾಹಿತ್ಯಿಕವಾಯಿನ ಬೇಲೆನ ಮಲ್ತೊಂದು ಬರ್ತಾರೆ ಆಯ್ತಾ ಒಂಜಿ ಆ ವೈಪುಡು ಆಯ್ತಾ ಒಂಜಿ ರುಚಿ ತೆಗೆದಿನಗುಲು ಇನಿಕೆಲ್ಲ ನಮ್ಮೊಟ್ಟು ಗುಲ್ಲೇರು ಇನಿಕ ಜನಗುಲು ಕಾರಣಾಂತರುಡು ಪೂರ ಇಂಗ್ಲೀಷ್ ಶಾಲೆಗೆ ಪೋಪಿನ ಒಂಜಿ ಪರಿಸ್ಥಿತಿ ಬೈದನು ಅಂಚಾದ ಕನ್ನಡ ಪಾತೆರ್ನೋಗುಲು ಕಮ್ಮಿ ಆತೇರು ಅಂಚದ ಏನು ತುಳುಟೆ ಪಾತ್ರ ಒಂದಲ್ಲ ಆಂಡಲ ಎಂಗುಲು ಜವಾನೇರಿ ನಾಯನಾಥ ಇತ್ತನ ಪ್ರಯತ್ನ ಬರೋದಲ್ಲ ಪ್ರತಿ ವರ್ಷಲ ಬೊಕ್ಕ ಸಾಮಾಜಿಕವಾದ ನೆತ್ತು ಏತು ಬೇಲಾಪಣದ ಬಂದಾಗ ಇನಿಗೆ ಎಂಕುಲು ಸಾಧಾರಣ ಒಂಜಿ 5 ಪೊಂಜಿ ವೇಗು ವಿಧವಾ ವೇತನ ಕೊರೊಂದಿಲ್ಲ ಸಾಮಾಜಿಕವಾದಾಗಲು ಬದುಕಿನ ಪರಿಸ್ಥಿತಿ ಅಗಲೆ ಬಂಗದ ಪರಿಸ್ಥಿತಿ ತೂದು ನಾಡು ದೆತ್ತದು ಅಗಲೇನ ಇಲ್ಲ ತೋದು ಅಗಲೆಗೆ ಒಂದು ಅಗತ್ಯ ಉಂಡೊಂದು ಆಂಡ ಎಂಕುಲು ಪ್ರತಿ ತಿಂಗಳುಗಳ ಅಗಲೆ ವರ್ಷಗೂ 5,000 ರೂಪಾಯಿನ ಇತ ಕೊರೊಂದಿಲ್ಲ ಅವಲ ಇತ ಕುಲ್ದಿನ ಧಾನ್ಯನಂಚಿನಗಲ ಕೈಡ್ದಿದ್ದೊಂದು ಎಂಗುಲು ಕೊರೊಂದಿಲ್ಲ ಈ ಸಂಸ್ಥೆ ಹಿಡಿದು ಒಂಜಿ ಮುಕ್ಕಾಲ್ದೆ ಬಂದೆ ಪ್ರತಿ ಒಂಜಿ ಸದಸ್ಯೆ ಕೈಡ್ದು ಬಾಡ್ದು ಕೊರೊಂದು ಮಲ್ದಿರ ಒಂಜಿ ಇತ್ತೆಲ್ಲ ಚಾಲುಂಡು ಇತ್ತೆಲ್ಲ ಅವು ನಡೆದೊಂದು ಬೈದನು ಎಲ್ಲೇ ಸಂಸ್ಥೆ ಎಂಗುಲು ದೀತಿನ ಪಜ್ಜೆ ಎಲ್ಲ್ಯ ಅಂಡ ಎಂಗುಲು ನಡಪನ ತಾದಿ ಬಾರಿ ದೂರದ ಉಂಡು ಆ ಪಜ್ಜನ ಎಂಗುಲು ಎಂಚ ನಡ ದುಂಬು ಪೋಡು ಮನ್ಪಿನ ಒಂಜಿ ಎಂಗಲಿಗೆ ಕೈಕಂಬ ಅದು ನಮ್ಮ ಬೆತ್ತಡಿ ಗುಲ್ದಿನಗುಲು ಒಂಜಿ ಇನ್ನು ಮಾರ್ಗದರ್ಶನ ಮಲ್ಪರ ಉಲ್ಲೇರು ಆಯ್ತೊಟ್ಟಿಗೂ ಪ್ರತಿ ವರ್ಷಲ ಒಂಜಿ ಪಿಕ್ನಿಕ್ ದೀಪ ಆ ಪಿಕ್ನಿಕ್ಕಿಂದ ಬಂದಾಗ ಅವು ಒಂಜಿ ಸಾಮರಸ್ಯ ನಮ್ಮ ಮಾತೆಲ್ಲ ಒಟ್ಟಾವಡು ಬಂದಿರೋ ಒಂಜಿ ಭಾವನೆಡು ಮರಣ್ಲ ಈ ನಮ್ಮ ಈ 5ನೇ ವರ್ಷದ ಒಂಜಿ ಬೊಕ್ಕ ಒಂಜಿ ಕನ್ನಡ ವೆಲ್ಫೇರ್ ಸೊಸೈಟಿದ ಒಂಜಿ ವಿಭಿನ್ನತೆ ಉಂಡು ಬಂದಾಗ ಏರ್ಲ ಮಲ್ಪಂದಿನಂಚಿನ ಒಂಜಿ ವಿಶೇಷವಾಯಿನ ಒಂಜಿ ಕಾರ್ಯಕ್ರಮನ ಎಂಗುಲು ಮಲ್ತೊಂದು ಬರ್ಪೀನಿ ಐಕೆ ಒಂಜಿ 10 ಜನ ಸಂಸ್ಥೆ ಸದಸ್ಯರು ಪೂರ ಕೂಡ್ದು ಮಾತೆರ್ನ ಒಪಿನಿಯನ್ ಮಾತೆರ್ನ ಸೂಚನೆಯನ್ನು ದೊತ್ತೊಂದು ಈ ಸರಿತ ನಮ್ಮ 5ನೇ ವರ್ಷದ ಈ ಗೋಲ್ಡನ್ ಜುಬ್ಲಿದ ಒಂದು ಕಾರ್ಯಕ್ರಮ ಎಲ್ಲ ಓಲ್ ಮಲ್ಪುನು ಎಂಚ ಮಲ್ಪುನು ಸುರು ಮಲ್ಪುನು ಎಂಚ ಅಂದು ಅದಾಗ ನವೀನ್ ಸೆಟ್ರ್ ನಮ್ಮ ಅಧ್ಯಕ್ಷರು ಆರ್ನ ಬಂದಲ್ಲಿ ಖಾಲಿ ಒಂಚೂರು ಪಾತ್ರದ ಮೆತ್ತ ಸಾಹೇಬರಿಗೆ ಒಂಚೂರು ಅರ್ಜೆಂಟ್ ಫೋರ್ ಐದು ಪಕ್ಕ ತುಂಬ ಮನ್ಪೆ
ಮಾತೆಲ್ಲ ಒಟ್ಟಾದ ಎಂಕುಲು ಕೋಲಾಪುರದ ಮಹಾಲಕ್ಷ್ಮಿ ದೇವಿನ ಸನ್ನಿಧಿಡು ಸಾಧಾರಣ ಒಂದು 100 ಜನ ರೆಡ್ ಬಸ್ ಬತ್ತೊಂದು ಪೋದು ಅವಳು ಅಲ್ತ ತುಳು ಕನ್ನಡಿಗರನ ಸಹಕಾರ ದೆತ್ತೊಂದು ದೇವಿನ ದೇವಸ್ಥಾನದ ಎದುರುಡೆ ಈ 50ನೇ ವರ್ಷದ ಒಂಜಿ ಉದ್ಘಾಟನೆ ಮಲ್ದ ಈ ಕಾರ್ಯಕ್ರಮದ ಬಂದರೆ ಎಂಕಲ್ಲಿ ಪೆರ್ಮೆ ಒಂದು मैं एक व्यक्ति आपको दूंगा जो आपको सारी स्कीम समझाएगा, उसका फॉलोअप करेंगे तो निश्चित रूप से सरकार की योजना भी योग्य लोगों तक पहुंचे। इस प्रकार का काम कन्नड़ वेलफेयर सोसाइटी के माध्यम से हम करें। मैं समझ गया इशारा, आपका अधिकार है। मुझे उद्घाटन के लिए बुलाया तो स्वाभाविक है कि छोटे घर से बड़े घर में कैसे जाएं। तो हमारे विनायक कदम जी हैं, उनके साथ मैं पिछले 1 साल से आपका ये पर्टिकुलर जो एरिया है वो एरिया का रीडेवलपमेंट कैसा होगा उसके बारे में हमने आर्किटेक्ट को नियुक्त किया है। हम अपने स्तर पर विनायक कदम साहब सब मेहनत कर रहे हैं और हम चाहते हैं ये जो ओवरहेड वायर है उसको छोड़कर अपने को इधर किस प्रकार का डेवलपमेंट हम कर सकते हैं और वो डिपार्टमेंट मेरे पास है। तो निश्चित रूप से बड़े जगह पर जाना, सबको मदद करना, ये उद्देश्य की परिपूर्ति हो। जैसे हमने पंचनगर में अयप्पा समाज का एक बहुत बड़ा ज़मीन था। अब मैं माइक में बोलता हूँ, 2 मिनट मेरा सुनने का नहीं, लिखने वालों ने लिखना नहीं। हमको बोला कि 1992-3 में अयप्पा समाज का 2000 परिवार था। उन्होंने बोला कि हमारे छोटा सा 4x4 का हमको भगवान का पूजा करने के लिए जगह चाहिए। अब वो उन्होंने भगवान के पास मांगा 4x4 का और उनको मिल गया 4000 मीटर का, यानी बहुत बड़ा प्लॉट मिल गया। अभी ना उसको पैसा देना पड़ा। इतनी बड़ी प्रवृत्ति आज वो 101 नंबर के बिल्डिंग के बाजू में अयप्पा समाज का एक बहुत बड़ा समाज का काम उधर हो गया। हमारा वेस्ट में कन्नाडा समाज का शनि मंदिर है। अभी आप में से बहुत लोगों ने देखा होगा, 91, 92, 93 में पहले से 80-85 से उधर दर्शन करने के लिए जाता था। तभी वो रूम जो थी जिसमें शनि भगवान का निर्माण था, तो उसमें 6 फुट बाय 5 फुट का जगह था सिर्फ। अभी एक बार समाज ने मेरे को बोला कि हमारा भगवान को बड़ा घर चाहिए, और हमने बोला भगवान को बड़ा घर चाहिए तो मैं क्या कर सकता हूँ, भगवान का बड़ा घर बना डालो। अब वो 3 माले का बिल्डिंग बन गया, बहुत बड़ा बन गया। और एक दिन ऐसा हुआ कि वो म्यूनसिपाल्टी का जगह वो भी उसके एनक्लोज हो गया, और कमिश्नर थे रत्नाकर गायकवाड़ साहब, उन्होंने नोटिस दे दिया मंदिर को तोड़ डालो करके। मुझे जब समाज के लोग आए मिलने के लिए तो मैंने, मिनिस्टर था उस समय, मैं गायकवाड़ साहब के पास गया। गायकवाड़ साहब को बोलो 1 घंटा मेरे साथ चलो आप। बोले कहाँ जाना? मैं बोला ऐसा नहीं, आप चलो गाड़ी में बैठो मेरे साथ। वो मेरे साथ गाड़ी में बैठे, मैं उसको शनि मंदिर लेकर गया। मैंने बोला ये भगवान की प्रार्थना करो आप। तो उन्होंने दर्शन किया, बोले बहुत अच्छा है। मैं बोला बस भगवान आपको पूरा जो भी आपका प्रश्न होगा वो सब कर लेंगे,
अब थोड़ा काम आप कर दो, इसको अरेगुलर में से रेगुलर कर दो। उन्होंने वहाँ कर दिया। आज साल में एक बार पूरे मुंबई का समाज, कन्नड़ा समाज वहाँ पर शनि मंदिर का दर्शन करने के लिए आते हैं। बहुत बड़ा भंडारा होता है और सिर्फ कन्नड़ा समाज के लोग नहीं, सभी समाज के लोग आते हैं। ತುಳು ಕನ್ನಡಿಗ ಸಮಾಜದಲ್ಲಿ ಅತ್ಯಂತ ಬಡವರಾದಂಥ ವಿಧೇಯರನ್ನು ಗುರುತಿಸಿ ಅವರನ್ನು ಈ ಮೂಲಕ ಧನ ಸಹಾಯ ಮಾಡುವಂತಹ ಒಂದು ಯೋಜನೆಯನ್ನು ಕೈಗೊಂಡಿದ್ದೇವೆ. ಅಂದರೆ ನಮ್ಮ ಸಂಘದ ಎರಡು ಮುಖ್ಯ ಧ್ಯೇಯಗಳಾದಂತಹ ಶೈಕ್ಷಣಿಕ ಹಾಗೂ ವೈದ್ಯಕೀಯ ವಿಭಾಗವನ್ನು ಬಿಟ್ಟು ನಮ್ಮ ಅಧ್ಯಕ್ಷರಾದಂತಹ ಶ್ರೀ ನವೀನ್ ಶೆಟ್ಟಿಯವರು ಕಳೆದ ಅಕ್ಟೋಬರ್ 2016 ಅವಿರೋಧವಾಗಿ ಆಯ್ಕೆಯಾದ ನಂತರ ಅವರ ಮೊದಲನೆಯ ಕಾರ್ಯಕಾರಿ ಸಭೆಯಲ್ಲಿ ಒಂದು ಪ್ರಸ್ತಾವವನ್ನು ಮಾಡಿದರು. ಅದೇನೆಂದರೆ, ಎಲ್ಲರಿಗೂ ನಾವು ಸಹಾಯವನ್ನು ಮಾಡುತ್ತೇವೆ, ಒಂದು ವಿಧವೆಯರಿಗೆ ನಮ್ಮ ಸಮಾಜದಲ್ಲಿ ಸಹಾಯವನ್ನು ಯಾಕೆ ಮಾಡಬಾರದು ಎಂಬ ಒಂದು ಪ್ರಸ್ತಾವವನ್ನು ಇಟ್ಟಾಗ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಸರ್ವಾನುಮತದಿಂದ ಒಪ್ಪಿ ಅದನ್ನು ಕಾರ್ಯರೂಪಕ್ಕೆಗೊಳಿಸುವಂತಹ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದನ್ನು 2 ತಿಂಗಳ ನಂತರ ಈ ವರ್ಷದ ಮೊದಲನೇ ತಾರೀಕು 1/1/2017 ನಾವು ಕಾರ್ಯರೂಪದಲ್ಲಿ ನಾವು ಮಾಡಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಸಂಘದ ನಮ್ಮ ಅಧ್ಯಕ್ಷ ಶ್ರೀ ನವೀನ್ ಶೆಟ್ಟಿ ಇನ್ನಬಾಳಿಕೆಯವರು. ನವೀನ್ ಶೆಟ್ಟಿ ಇನ್ನಬಾಳಿಕೆ ಅಂದರೆ ಒಬ್ಬ ಸಮರ್ಥ ನಾಯಕ. ಸಂಘ ಸಂಸ್ಥೆ ಯಾವಾಗಲೂ ಒಂದು ನಡೆಯಬೇಕಾದರೆ ಸಂಘಕ್ಕೆ ಒಂದು ಸಮರ್ಥ ನಾಯಕನಾಗಬೇಕು ಹಾಗೂ ದಕ್ಷ ಪ್ರಾಮಾಣಿಕತೆ ಅವನಲ್ಲಿರಬೇಕು. ಹಿಡಿದ ಕೆಲಸವನ್ನು ಹಠ ಸಾಧನೆಯಿಂದ ಮಾಡುವವನೇ ಸಂಘವನ್ನು ಮುಂದೆ ಕೊಂಡು ಹೋಗುವಲ್ಲಿ ಇದು ಇಂದಿನ ದಿನಗಳಲ್ಲಿ ಒಂದು ಪ್ರತ್ಯಕ್ಷ ಸಾಕ್ಷಿಯಾಗಿ ಇಂದು ಲೋಕಾರ್ಪಣೆಗೊಂಡಂತಹ ಶ್ರೀ ಮಹೇಶ್ ಶೆಟ್ಟಿ ಬಾಬಾ ಸ್ಕೂಪ್ ಆಡಿಟೋರಿಯಂ ಎಂಬ ಹವಾನಿಯಂತ್ರಿತ ಮಿನಿ ಸಭಾಗೃಹವನ್ನು ನಾವು ಇಲ್ಲಿ ನಿಮ್ಮ ಎದುರಿನಲ್ಲಿ ತೋರಬಹುದಾಗಿದೆ. ಈಗ ಈ ವಿಧವಾ ಸಹಾಯಧನವನ್ನು ಯಾರಿಗೆ ಎಷ್ಟು ಕೊಡಬೇಕು ಅಂತ ಸಭೆಯಲ್ಲಿ ನಿರ್ಧರಿಸಿ ತಿಂಗಳಿಗೆ 500 ಹಾಗೂ 3 ತಿಂಗಳ ಒಂದು ಕಂತನ್ನು ಜನವರಿ ಹಾಗೂ ಏಪ್ರಿಲ್, ಜುಲೈ ಹಾಗೂ ಅಕ್ಟೋಬರ್ ವರ್ಷಕ್ಕೆ 4 ಸಲ ಈ ಕೊಡುವಂತಹ ಯೋಜನೆಯನ್ನು ಮಾಡಿದ್ದೇವೆ. ಅವು ಎಂಕ್ ಬಾರಿ ಪಣ ಖುಷಿಯ ಒಂದು ಪಡ ಅವು ಆಲ್ರೆಡಿ ಎಂಚಿನಲ್ಲ ಫಂಕ್ಷನ್ ಆನಾಗ ಆ ಜನಗಳು ಎದುರು ಬತ್ತಿಯನ್ನು ಪುದರ್ದುನಾಗ ಅಂತೆ ಕೆಲಸ ಮಾಡ್ತಾ ಬಂದು ಎಂಗೆ ಸಮಾಧಾನ ಉಂಟು. ಅಂಚನೆ ಎದುರುಗಳ ದಾದಲ ನವೀನ್ ಅಣ್ಣಾಗ ಪಕ್ಕ ಎದುರು ಆಪಿನ ಪ್ರೆಸಿಡೆಂಟ್ಗೆ ಎಂಚಿನಲ್ಲ ಬಂಗ ಇತ್ತಂಡ ಎನ್ನ ನಂಬರ್ ಉಂಟು ಎಂಗೆ ಫೋನ್ ಮಾಡ್ಪಾಡು എന്നോട് ആയിരത്തി സഹായം മറപ്പ ಬಂದು ಎನ್ನ ರಡ್ಡು ಪಾತ್ರೆ ಮುಗಿಪೆ ಎಂಕೊಂತ ಬೇಗ ಪಿದೆ ಪೋರೆ ಉಂಟು ಅದಕ್ಕೆ ನಿಗಲ್ನ ಅಪ್ಪಣ ಗೊತ್ತೊಂದು ನಾನು ಪಿದೆ ಪೋಂದು ವೇದಿಕೆಡಿ ಆಶೀರ್ವಾದಿತ್ತಿನ ಬಂಡ್ ಸಂಘದ ಅಧ್ಯಕ್ಷರು ಉಳ್ಳೇರು ಪ್ರಭಾಕರ್ ಎಲ್ ಶೆಟ್ರು ಅಂಜನೆ ಸುರೇಶ್ ಭಂಡಾರ್ ಉಳ್ಳೇರು ದಾನಿಲ್ ಐನ ಮಹೇಶ್ ಶೆಟ್ರು ಅಂಜನೆ ರವೀಂದ್ರನಾಥ್ ಭಂಡಾರ್ಲು ಮಹೇಶನ್ನ ಒಂಜಿ ಪಾತೆರು ಬಂಡೇರು ಯಾನು ಎಣ್ಣೆ ಕೂಡ 5 ಲಕ್ಷ ರೂಪಾಯಿ ಅನೌನ್ಸ್ ಮಲ್ಪೇರ ಅಂದು ಆಂಡ ಎಡ್ಡ ಗಟ್ಟಿದ ಭರವಸೆ ಕೊಡ್ತೀರಿ ಏರಿಯಾ ಅಧ್ಯಕ್ಷ ಆಂಡಲ ಯಾನು ಉಲ್ಲೆ ಅಂದು ಸಂಘ ಸಂಸ್ಥೆಗೆ ಭಾಷಣ ಏರ್ನೆಲ್ಲ ಬೊಡ್ಚಿ ದೊಡ್ಡ ಬೋಡು ಅವೇನಾರು ಕೊಡ್ತೇರು ಇತ ಭಾಷಣ ಹೆಚ್ಚ ಮಲ್ತಿಜೇರು ಅಂಚೆ ನನ್ನ ಭಾಷಣ ಹೆಚ್ಚ ಯಾನ ಪಾತೆರ ಪೋಪುಜಿ ಎಂಗೆ ಭಾರಿ ಸಂತೋಷ ನಮ್ಮ ಊರ್ದ ದೂರೊಡ್ದು ಬತ್ತದ ಮುಂಬೈಡ್ಲ ನಮ್ಮ ಅಸ್ತಿತ್ವನು ಮಾತ ಜಾತಿದಾಗಲು ನಮ್ಮ ಭೇದ ಭಾವದ ಅಂತೆ ಇನ್ನೆಂಜಿ ಈ ಕನ್ನಡ ಸಂಘ ಈತು ಶೋಕದೊಂಜಿ ಆಲ್ ಹಾಗೆ ಮಸ್ತ್ ಬಂಗ ಬತ್ತುಪ್ಪೇರಿ ಮಸ್ತ್ ಪುದರ್ ಪಂಡೆ ರೆಕಾರ್ಡ್ ನಾಣನ್ನೇ ದುಂಬುಡ್ದಿಂಚಿ ಈ ಒಂಜಿ ಇಂದಕ್ಕೆ ಸಂಸ್ಥೆಗೆ ಏರೇರು ಮಾತ ಬಂಗ ವೈದ್ಯರಾಗಲು ಮಾತ ಪುದರ್ ಪಂಡೇರು ನಮ್ಮಡ ಒಗ್ಗಟ್ಟಿತ್ತಿನಂಡ ಓವ್ಯ ಕೆಲಸ ನಮ್ಮ ಸಾಧಿಸರ ಸಾಧ್ಯ ಉಂಡು ಇನ್ನು ಪೊಲಿಟಿಕಲ್ ಲೀಡರ್ అయిన ಮಿನಿಸ್ಟರ್ అయిన
ಪ್ರಕಾಶ್ ಮೇತೆಲ್ಲ ಇಡೀ ಬರ್ಪೇರಿಂದ ಅಂಡ ನಮ್ಮ ಶಕ್ತಿಗಾತ್ರ ಬರ್ಪಿನಾರು, ನಮ್ಮ ಒಗ್ಗಟ್ಟಿಗಾತ್ರ ಬರ್ಪಿನ, ನಮ್ಮ ಒಟ್ಟುಗುಂತುಂಡ ಮಾತ್ರ ನಮ್ಮ ಶಕ್ತಿ ಪ್ರದರ್ಶನ ಸಾಧ್ಯ ಉಂಡು. ನಮ್ಮ ಮಾತಿರ್ಲ ತುಳು ಕನ್ನಡಿಗರು ಜಾತಿ ಮತ್ತು ಭೇದದ ಅಂತೆ ಮಾತಿರ್ಲ ಒಟ್ಟುಗು ಇನ್ನಿತ ಮೇರೆ ಬರಿತಾ ನಮ್ಮ ಹೋಟೆಲ್ದಾರ್ ಫುಟರ್ ಉಳ್ಳೇರು ಸ್ಟೀವನ್ ಫುಟರ್ ಉಳ್ಳೇರು ಆರ್ನ ಗೋವಾದಾರ್ಗ್ಯಾರು ಅಂಡಲ್ ಮ್ಯಾಂಗ್ಳೂರ್ದಾರ ಬರಿಟಿಗೆ ಅಂಡರ್ ಗೋವಾದಾರಂದು ಒಲ್ತಾರ್ಲಾಡು ಒಲ್ತಾರ್ಲಾಡು ಆಡು ಆರ್ನಲ ಮಲ್ಲ ಕೊಡುಗೆ ಅದೇ ಬನ್ನಾಗ ಬರಿಟಿತ್ತದು ಇದು ಸಪೋರ್ಟ್ ಮಲ್ತದು ಒಂದು ಮಲ್ದೇರು. ಇನಿ ರವೀಂದ್ರನಾಥ್ ಭಂಡಾರ್ಲ ಎಂಗೆಲ್ಲ ಬಣ್ಸಂಗುಳ್ಳ ಮಲ್ಲ ಆರು ದಾನಿ ಇನಿ ಮುಲ್ಲ ದೊಡ್ಡನು ಎಡ್ಡೆ ಕೆಲಸಗೂ ವಿನಿಯೋಗ ಆತನು ಮಗಳಿಗೆ ಮಾತಿರಲ್ಲ ಏನು ಅಭಿನಂದನೆ ಸಲ್ಲಿಸವೆ. ಇತ್ತೆ ನಮ್ಮ ಮಸ್ತ್ ನಮ್ಮ ಊರ್ದ ನಮ್ಮ ಅಮ್ಮನಗಲ್ನ ಒಂಜಿ ಪ್ರಾಯದ ಕುಲಿಗೆ ಮಾತ ಒಂಜಿ ಸಹಾಯಧನ ಕೊರಿಯರು ಅವಲ ಇಂಚಿನ ಒಂದು ಕಾರ್ಯಕ್ರಮ ಬಾರಿ ಪೊರ್ಲುದ ಕಾರ್ಯಕ್ರಮ. ನಮ್ಮ ದುಡ್ಡು ಎರಡು ಉಂಡ ಗೀತೊಂದು ದುಡ್ಡುದ ಬಂಗ ಎರಗಲು ಉಂಡು ಅಂಡ ಸಹಾಯ ಆಪಿನ ಬಂಗ ಮಾತು ಬಂಗದಾಗುಲು ಏರ್ಲ ಇಜ್ಜೇರು ಮಾತಿರ್ಲ ಮಲ್ಲಕುಲೆ ಏರ್ಲ ನಿಗುಲು ಎನ್ನೋಡ್ಚೆಂಗುಲು ಬಂಗದಾಗುಲು ಏರ್ಲ ಬಂಗದಾಗುಲು ಇಜ್ಜ ನಮ್ಮ ದೊಡ್ಡು ಅಂತ ಹೆಚ್ಚು ಕಡಿಮೆ ಆದಿತ್ತನಲ್ಲ ದೊಡ್ಡ ಇತ್ತಿನಾಗುಲು ಕೊರೊಂದುಲ್ಲೇರು ಅವೇ ಈ ಸಮಾಜದ ಸಮತೋಲನ ಬನ್ನಾಗ ಅವೇ ದೊಡ್ಡಿತ್ತಿನ ದುಡ್ಡು ದಾಂತಿನ ಕೊರ್ಪಿನಿ ಹುಷಾರಿತ್ತಿನ ಹುಷಾರು ದಾಂತಿನಾಗಿ ಹೆಲ್ಪ್ ಮಲ್ಪುನು ಸಂಘಟನೆ ಶಕ್ತಿ ಇತ್ತಿನ ಕುಲು ಸಂಘಟನೆ ಮಲ್ತದ ಸಮಾಜದ ಸೇವೆ ಮಲ್ಪುನು ಇಂಚಿನ ಮಾತ ಕೆಲಸ ಈ ಸಮಾಜದ ಒಂದು ಮಾತು ಕೆಲಸಲು ಒಂದು ನಿರಂತರ ನಡತೊಂದು ಪಡೆ ಮಾತಿರಲ್ಲ ಈ ಕರ್ನಾಟಕ ಸಂಘಗೂ ಕೆಲಸ ಮಲ್ದಿನಾಗಲಿ ಮಾತಿರಲ್ಲ ಅಭಿನಂದನೆ ಸಲ್ಲಿಸವೆ. ಹಿಂಗೆ ಭಾರಿ ಸಂತೋಷ ಹನ್ನೆರಡು ದುಂಬಲು ಒಂಜಿ ಕಾರ್ಯಕ್ರಮ ಇಡೀ ಬೈದಿತ್ತೆ ಅದಾಗಲ್ಲ ಇಲ್ಲಿ ಒಂದು ಆಫೀಸ್ ಇತ್ತು ಇನ್ನಿತ ಭಾರಿ ಪೊರ್ಲುದ ಆಫೀಸ್ ಆತನು ದೇವ್ರ ಮಾತಿರಲ್ಲ ಎಡ್ಡ ಮಲ್ಪಾಡು ನಾನು ಎಲ್ಲ 50 ವರ್ಷದ ಕಾರ್ಯಕ್ರಮ ಇತ್ತು ನವೀನನ್ನಡ ಪಂಡಾನು ಮಲ್ಲ ಒಂಜಿ ಗ್ರೌಂಡ್ ದಿವೋಡ ಅವನಿಗುಲು ಬಂದು ವೀರೇಂದ್ರ ಹೆಗ್ಡೇರ್ ಬರ್ಪೇರು ಅನ್ಪಿನ ಒಂಜಿ ಬಾರಿ ಪೊರ್ಲುದ ಒಂಜಿ ವಿಷಯನ ಪಂಡೇರು ಬೊಕ ಯಾಕಡೆ ನವೀನನ್ನೇ ಪಂಡೇರು ಹರೀಶನ್ನ ತೂದು ಎಂಕುಲು ಮಲ್ಪುಂದು ಏರ್ಲ ಏರನ್ನು ತೂದು ದಾಲ ಮಲ್ಪುನತ್ತು ಅಂಡ ಮಾತೇರ್ಲ ಹುಷಾರಾಯಿರು ನಮ್ಮ ಊರ್ದಾಕುಲು ಒರಿಯಾನು ವರಿ ತೂದು ಹುಷಾರಾವಡು ಒರಿಯಾನು ವರಿ ತೂದ ಮಲ್ಪುನ ಅವಲ ಮಲ್ಲ ಒಂಜಿ ಕೆಲಸ ಅವಲ ಒಂಜಿ ಮಲ್ಲ ಟ್ಯಾಲೆಂಟ್ ಇನ್ನು ಎಡ್ಡೆ ಜವನೇರು ನಮ್ಮಡ ಉಳ್ಳೇರು ಇನ್ನು ಅಶೋಕ್ ಪಕ್ಕಲ್ ಏತು ಶೋಕದ ಒಂಜಿ ಕಂಪೇರಿಂಗ್ ಮಲ್ಪೇರು ಇನ್ನು ನವೀನ ನಂಚಿನಕುಲು ಮಸ್ತ್ ಜನ ಆರ್ಗನೈಸರ್ ಉಳ್ಳೇರು ಮೂಲು ಇನ್ನು ಸುರೇಶ್ ಭಂಡಾರ್ ನಂಚಿನ ದಾನಿಲು ಉಳ್ಳೇರು ಸುರೇಶ್ ಅನ್ನಗೊಂಜಿ ಏಪಲ್ಲೇನ ಸೆಲ್ಯೂಟ್ ಉಂಡು ದೇವನ್ನಾಗ ಆರು ಏರೇ ಪಾಡು ಏರೇ ಬರಡು ಊರುಡ್ದು ಅಗಲಿಗೆ ಆರ್ನ ತೀರ್ನಾತ್ ಮಟ್ಟದ ಸಹಕಾರ ಕೊರ್ಪೇರು ಮಾತಿರಲ್ಲ ದೇವರು ದೊಡ್ಡಿತ್ತಿನ ಕಲೆಗೆ ಸಮಾಜವು ದಾನ ನಂಜಿನ ಬುದ್ಧಿಗೋರಡು ಬಂದು ದೇವರ ನಟದು ಎನ್ನರಡು ಶಬ್ದ ಮುಕ್ತ ಜನ್ಮಭೂಮಿ ಬುಡ್ದು ಕರ್ಮಭೂಮಿ ಬರ್ತಾನೆ ನಮ್ಮ ಸ್ವಂತ ಜೀವನ ನಿರ್ವಹಣೆಗೆ ದೊಟ್ಟುಗು ಸಾಮಾಜಿಕ ವ್ಯವಸ್ಥೆ ತಂಚಿ ತೂಯರ ಮನಸ್ಸು ಮಲ್ತ ಜಾತೀಯ ಸಂಘಟನೆಯನ್ನು ಕಟ್ಟದು ಮಾತೆಲ್ಲ ಒಟ್ಟಾದು ಸುಖ ಕಷ್ಟಗಳನ್ನು ಪಟ್ಟೋಣಿಯರೆ ಪ್ರಾರಂಭ ಮಲ್ತ ಅಂಚನೆ ನಮ್ಮ ನಾಡದ ಬಗ್ಗೆ ನಮ್ಮ ನಾಡದ ಭಾಷೆದ ಬಗ್ಗೆ ಪ್ರೀತಿ ತೋಜಪವರ ಗಾತ್ರ ಇಂಚಿನ ಕನ್ನಡ ಸಂಸ್ಥೆಲೇ ಪ್ರಾರಂಭ ಮಲ್ತ ನಮ್ಮ ಸಂಸ್ಕೃತಿನ ಬೆಳಗಾವರೆ ನಮ್ಮ ಜೋಕ್ಲಿಗೆ ನಮ್ಮ ಹಿರಿಯರನ ನಡನುಡಿನ ಪರಿಚಯಿಸ್ಯಾರ ಇಂಚಿನ ಒಕ್ಕೂಟಲು ಸಹಾಯ ಮಲ್ಪುವ ಬೊಂಬಾಯಿದಂಚಿನ ಮಹಾನಗರಡು ಘಾಟ್ಕೋಪುರದ ಈ ಪ್ರದೇಶಡು 5 ವರ್ಷಗೂ ದುಂಬು ಈ ಸಂಘ ಸ್ಥಾಪನೆ ಮಲ್ತಿನ ಹಿರಿಯರಿಗೆ ನಮ್ಮ ಮಾತೆರ್ಲ ಹೊರ ಪ್ರೀತಿ ದಿಂಜಿನ ಸೊಲ್ಮೆನ ಸಂದೋಡೆ ಆಪುಂಡು ಆನಿ ಬಿತ್ತಬಾರ್ದನ ಈ ಸಂಘಗೂ ಸಲಹೆ ಸಹಕಾರ ತ್ಯಾಗ ಆದರ್ಶದೊಟ್ಟುಗೂ ಸಾಂಕದು ಮಲ್ಲ ಮಲ್ತದು ಇನಿ ಪೊರ್ಲುದ ಫಲ ಬರ್ಪುನಡೆ ಮುಟ್ಟ ರಕ್ಷಣೆ ಮಲ್ತಿನ ಮಾತ ಕನ್ನಡ ಅಭಿಮಾನಿಗಳಿಗೆ ಎನ್ನ ಹೃದಯಪೂರ್ವಕ ಧನ್ಯವಾದಗಳು. ತುಳು ಕನ್ನಡಿಗರ ಪ್ರತಿಷ್ಠಿತ ಅದರಲ್ಲಿಯೂ ತುಳುನಾಡಿನ ಪ್ರತಿಷ್ಠಿತ ಸಂಸ್ಥೆಯಾದಂಥ ಬಂಟರ ಸಂಘದ ಅಧ್ಯಕ್ಷರಾದಂಥ ಪ್ರಭಾಕರ್ ಶೆಟ್ಟರವರೇ, ನಾಯಕತ್ವದ ಗುಣ ಅದು ರಕ್ತದಲ್ಲಿ ಬರಬೇಕಂತೆ. ನನಗನ್ನಿಸ್ತದೆ ಆ ರಕ್ತದಲ್ಲಿ ಬಂದಂಥ ಗುಣ ಹರೀಶ್ ಶೆಟ್ಟರವರಲ್ಲಿ ಹರಿತಾ ಉಂಟು. ಐಕಲ ಹರೀಶ್ ಶೆಟ್ಟರು ಕಾಲೇಜಿನ ಆ ದಿನಗಳಿಂದಲೂ ನಿರಂತರವಾಗಿ ನಾಯಕತ್ವದ ಸಾಲಿನಲ್ಲಿ ಮೊದಲ ಪಂಕ್ತಿಯಲ್ಲಿದ್ದವರು. ಅಂತಹ ಜಾಗತಿಕ ಬಂಟರ ಸಂಘದ ಉಪಾಧ್ಯಕ್ಷರಾದಂಥ ಹರೀಶ್ ಶೆಟ್ಟಿಯವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಕನ್ನಡ ವೆಲ್ಫೇರ್ ಸೊಸೈಟಿಯ ಸದಸ್ಯರೇ, ಎದುರಿರುವಂಥ ಎಲ್ಲ ಕನ್ನಡ ತುಳು ಅಭಿಮಾನಿಗಳೇ, ಮುಂದಿನಲ್ಲಿ ಹಾಲಿ ಮತ್ತು ಮಾಜಿ ಇಬ್ಬರು ಬಂಟರ ಸಂಘದ ಮಹಿಳಾ ಅಧ್ಯಕ್ಷರಾದಂಥ
ಉಭಯ ಲತೆಗಳು ಎದುರಿಗಿವೆ. ಲತೆಯ ಒಂದು ವಿಶಿಷ್ಟತೆ ಅಂತ ಹೇಳಿದರೆ ಬಳ್ಳಿದ್ದು ಅದು ಎಷ್ಟು ದೊಡ್ಡ ಮರವನ್ನು ಕೂಡ ಸುತ್ತುತ್ತದೆ, ಎಷ್ಟು ಸಣ್ಣ ಮರವನ್ನು ಕೂಡ ಸುತ್ತುತ್ತದೆ. ಅದರ ಅರ್ಥ ಅಂತ ಹೇಳಿದರೆ ಎಷ್ಟು ದೊಡ್ಡವರನ್ನು ಕೂಡ ಅವರು ಮರೆಯುವುದಿಲ್ಲ, ಎಷ್ಟು ಸಣ್ಣವರಲ್ಲಿ ಪಾಪದವರಲ್ಲಿ ಕೂಡ ಭಿನ್ನವನ್ನು ಕಾಣುವುದಿಲ್ಲ. ಅಂತಹ ಪ್ರತಿಷ್ಠಿತ ನಮ್ಮ ಬಂಟರ ಸಂಘದ ಮಹಿಳಾ ಅಧ್ಯಕ್ಷರಾದಂಥ ಉಭಯ ಲತಕ್ಕನವರೇ, ಬಂಧುಗಳೇ, ಕರಾವಳಿ ಕರ್ನಾಟಕದ ನಾವು ತುಳು ಕನ್ನಡಿಗರು ಈ ಮಾಯಾನಗರಕ್ಕೆ ಬಂದು ನಮಗೆ ದಕ್ಕಿದಂತಹ ಉದ್ಯೋಗ ಉದ್ಯಮಗಳನ್ನು ಮಾಡುತ್ತಾ ಕೇವಲ ನಮ್ಮ ಸಂಸಾರವನ್ನು ಮಾತ್ರ ನಾವು ಸಾಕುವಂಥ ಯೋಚನೆಯನ್ನು ಮಾಡಿಲ್ಲ. ಜನರ ಸೇವೆಯೇ ಜನಾರ್ದನ ಸೇವೆ ಎನ್ನುವಂಥ ಒಂದು ವಾಕ್ಯದಂತೆ ನಾವು ನಮ್ಮ ಕುಟುಂಬ ಸಂಸಾರವನ್ನು ಸಾಕುವ ಜೊತೆಗೆ ಸಮಾಜ ಸೇವೆಯನ್ನು ಮಾಡುವ ದೃಷ್ಟಿಯಿಂದ ಅಲ್ಲಲ್ಲಿ ಮಹಾನಗರದಲ್ಲಿ ಹಲವಾರು ಸಂಘ ಸಂಸ್ಥೆಗಳನ್ನು, ಹಲವಾರು ದೈವಸ್ಥಾನಗಳನ್ನು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಪೂಜಿಸೋದಕ್ಕೋಸ್ಕರ ಹಲವಾರು ಧಾರ್ಮಿಕ ಕ್ಷೇತ್ರಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ, ನಮ್ಮ ಹಿರಿಯರು ನಿರ್ಮಾಣ ಮಾಡಿದ್ದಾರೆ. ಅಂತಹ ಒಂದು 50 ವರ್ಷಗಳ ಮೊದಲು ನಮ್ಮವರಿಂದ ಸ್ಥಾಪಿಸಲ್ಪಟ್ಟಂಥ ಸಮಾಜಮುಖಿಯಾಗಿ ಕೆಲಸ ಮಾಡುವರೆ ಸ್ಥಾಪಿಸಲ್ಪಟ್ಟಂಥ ಕನ್ನಡ ವೆಲ್ಫೇರ್ ಸೊಸೈಟಿ ಇವತ್ತು ತನ್ನ 50ನೇ ವರ್ಷದ ಸಮಾರಂಭವನ್ನು ಭಾಳ ವಿಜೃಂಭಣೆಯಿಂದ ಮಾಡುತ್ತದೆ. ಇನ್ನು ಮುಂದೆ ದೊಡ್ಡದಾದಂಥ ಬೃಹತ್ ಯೋಜನೆಯನ್ನು ಹಾಕಿಕೊಂಡು ನಮ್ಮೆಲ್ಲರ ಸಹಕಾರದಿಂದ ಮುಂದೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಇವತ್ತು ನಮಗೆ ಬಾಬಾ ಗ್ರೂಪಿನ ಮಹೇಶ್ ಶೆಟ್ಟಿ ಅವರಿಂದ ಒಂದು ಒಳ್ಳೆಯ ನಮ್ಮ ಸಭಾಗೃಹ ನಿರ್ಮಾಣ ಮಾಡಿಕೊಂಡು ಅದರ ಉದ್ಘಾಟನೆಯಾಗಿದೆ. ಬಂಧುಗಳೇ, ಬಹಳ ಒಳ್ಳೆಯದಂಥ ದಿನ ಶರದೃತು ಅಂದರೆ ನವರಾತ್ರಿ. ವರ್ಷಕ್ಕೆ 4 ಸಲ ನವರಾತ್ರಿ ಬರ್ತದೆ ಅಂತೆ. ಅದರಲ್ಲಿ ದೊಡ್ಡದಾದಂಥ ಬಹಳ ಮಹತ್ವವಾದಂಥ ನವರಾತ್ರಿ ಅಂದರೆ ಅದು ಶರನ್ನವರಾತ್ರಿ ಅಂತ ಹೇಳ್ತಾರೆ. ಬಂಧುಗಳೇ, ಯಾವುದೇ ಒಂದು ದೈವ ಕೆಲಸವನ್ನು ಮಾಡಿದಾಗ ಅದರ ಪುಣ್ಯ ನಮಗೆ ಸಿಗ್ತದೆ. ಆದರೆ ವಿಶೇಷ ದಿನಗಳಲ್ಲಿ ಮಾಡಿದಾಗ ಅದರ ವಿಶೇಷವಾದಂತಹ ಸವಲತ್ತುಗಳು, ವಿಶೇಷವಾದಂಥ ಪ್ರಯೋಜನಗಳು ಸಿಗುತ್ತವೆ. ಆದ್ದರಿಂದ ಇವತ್ತು ಈ ನವರಾತ್ರಿಯ ಆ ಸಂದರ್ಭದಲ್ಲಿ ಉದ್ಘಾಟನೆಗೊಂಡಂಥ ಈ ಕನ್ನಡ ವೆಲ್ಫೇರ್ ಸೊಸೈಟಿಯ ಈ ಸಭಾಂಗಣದಿಂದ ಸಮಾಜಕ್ಕೆ ಮತ್ತಷ್ಟು ಸಹಕಾರವಾಗಲಿ, ಸಮಾಜದ ಎಲ್ಲ ವರ್ಗದವರ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಾ ಇರಲಿ. ಇನ್ನು ಮುಂದೆಯೂ ಸದಾಕಾಲ ನಾವೆಲ್ಲರೂ ಕನ್ನಡ ತುಳುವಿನವರು ಸಮಾಜಾಭಿಮುಖವಾಗಿ ಕೆಲಸವನ್ನು ಮಾಡುತ್ತಾ ನಾವು ಇರುವಂಥ ಊರಿನಲ್ಲಿ, ನಾವು ಕರ್ಮಭೂಮಿಯಲ್ಲಿ, ನಾವು ಇರುವಂಥ ಈ ಕರ್ಮವನ್ನು ಮಾಡುವಂಥ ಈ ಕರ್ಮಭೂಮಿಯಲ್ಲಿ ಸದಾಕಾಲ ಸಮಾಜ ಸೇವೆಯನ್ನು ಮಾಡುತ್ತಾ ಇತರರಿಗೆ ಮಾದರಿಯಾಗೋಣ ಎನ್ನುತ್ತಾ ನಮಗೆಲ್ಲರಿಗೂ ಆ ಭಗವತಿಯು ಅನುಗ್ರಹವನ್ನು ಐಶ್ವರ್ಯವನ್ನು ನೀಡಲಿ ಎನ್ನುತ್ತಾ ತಮಗೆಲ್ಲರಿಗೂ ಕನ್ನಡ ವೆಲ್ಫೇರ್ ಸೊಸೈಟಿಯ ಸದಸ್ಯರೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಯನ್ನು ಕೊಡುತ್ತಾ ನನ್ನೆರಡು ಮಾತನ್ನು ನಿಲ್ಲಿಸ್ತೀನಿ. ಕನ್ನಡ ವೆಲ್ಫೇರ್ ಸೊಸೈಟಿದ 50ನೇ ವರ್ಷ ಸುವರ್ಣ ಸಂದರ್ಭಡು ಬಿಂಜರಾದ ಬೋದಿನ ನಮ್ಮ ಐಕಳ ಹರೀಶ್ ಶೆಟ್ರೆ, ಅಂಜನೆ ಸುರೇಶ್ ಭಂಡಾರ್ರೆ, ನೆತ್ತ ಅಧ್ಯಕ್ಷರಾಯನ ನವೀನ್ ಶೆಟ್ಟಿ ಇನ್ನ ಅಂಜನೆ ವೇದಿಕೆಡಿನ ಸ್ಟೀವನ್ಸ್ರೆ, ರವಿನಾಥ್ ಭಂಡಾರ್ಲೆ, ಮಾತಾ ಕನ್ನಡ ವೆಲ್ಫೇರ್ ಸೊಸೈಟಿದ ಪದಾಧಿಕಾರಲೆ ಸೇರಿದಿನ ಮಾತಾ ಬಂಧು ಭಗಿನಿಯರೇ, ನಮ್ಮೊಟ್ಟಿಗೂ ಕನ್ನಡ ಮಲ್ಲದ ಸಂಪಾದಕರೇನ ಚಂದ್ರಶೇಖರ್ ಪಲತಾಳು ಎಲ್ಲರು ಮೇರೆ ಪಾತ್ರನ ಪಂಡೇರು ನವೀನಣ್ಣೆ ಎಂಗಲ್ಲ ಎಲ್ಲಿಯ ಸಂಸ್ಥೆ ಅಂತ ಎಲ್ಲಿಯ ಸಂಸ್ಥೆ ಆಯ್ತು ಮಲ್ಲ ಕೆಲಸ ಮಲ್ತೊಂದು ಲೇರು ಸಂಸ್ಥೆದ ಮುಖ್ಯ ಆಯ್ತು. ಆ ಸಂಸ್ಥೆ ಮಲ್ಪುಂಡು ಈನ ಕಾರ್ಯಕ್ರಮ ಅವು ಬಾರಿ ಮಲ್ಲ ಸಂಘ ವಿಧವೆರೆಗೆ ವಿತರಣೆ ಮಲ್ಪುನ, ವಿದ್ಯಾರ್ಥಿಗೆ ಶೈಕ್ಷಣಿಕ ಸಂದು ಮಲ್ಪುನ, ಶೈಕ್ಷಣಿಕ ಸಹಕಾರ ಮಲ್ಪುನ, ಬೇತೆ ಬೇತೆ ರೀತಿಯ ಬೇತೆ ಬೇತೆ ಕ್ಷೇತ್ರಡು ಸಹಕಾರ ಮಲ್ತೊಂದಿಲ್ಲೇರು ಉನ್ನೆಡು ಮಲ್ಲ ಸಂಘ ಸಂಸ್ಥೆ ಆಯ್ತು. ಸಂಘ ಸಂಸ್ಥೆಯಲ್ಲಿ ಮಲ್ಪುಂಡು ಮಲವಲ್ಲ ಸಂಸ್ಥೆ ಆಂಡಲ ಕಿಂಚಿದಾದಾಡು ನಮ್ಮ ಸತ್ಯಾನದ ಭಕ್ತಿ ಕೊರ್ಪಿನ ಭಾರಿ ಎಡ್ಡೆ ಕೆಲಸ ಐತು. ಒಟ್ಟಿಗೆ ಹವಾನಿ ಏರ್ ಕಂಡೀಷನ್ ಹಾಲು ದಾನಿಯಾದ ಮಹೇಶಣ್ಣ ಕೊರ್ತೇರು, ಐತೊಟ್ಟು ರವೀಂದ್ರ ಭಂಡಾರಲ್ಲಿ ಎತ್ತೇರು,
ಅವೇನು ಇನ್ನೀಗ ಲೋಕಾರ್ಪಣೆ ಮಲ್ತೇರು ಅವಲ ಭಾರಿ ಒಂಜಿನ ಭಾರಿ ಮಲ್ಲ ಕೆಲಸ ನವರಾತ್ರಿ ಒರ್ಮ ದಿನಲ ಶುಭ ದಿನಗೆ ಆ ವಾದಿನಡ ಹೋಗಿಟ್ಟೆ ಕೆಲಸ ಮಲ್ಬಿಡಿ ಅಂಚ ಆ ಶುಭ ದಿನಟ್ಟು ಇನಿ ಆ ಹವಾನಿ ಅಂತೇಳಿ ಕೆಲಸ ಸಾಂದಾಂಡು ನಮ್ಮ ತುಳು ಕನ್ನಡಿಗರು ತನ್ನೆ ಮಿತ್ತೆತ್ತು ನನೋರಿನ ಮಿತ್ರ ಪ್ರೀತಿ ಭಾವನೆ ದೀದು ವಾ ಕ್ಷೇತ್ರ ಪೋಯಿರಲ್ಲ ಕಾಶ್ಮೀರದ ಕನ್ಯಾಕುಮಾರಿ ಮಟ್ಟ ವಾ ಬಾಗೋಡು ಇತ್ತಿರಲ್ಲ ಅಗೋಲು ಮನಪುರ ದೇಹದ ಮನಪುರ ಪ್ರೀತಿಪೂರ್ವಕವಾದ ನನೋರಿನ ಸುಖ ಕಷ್ಟನ ತೂಪೇರು ತನ್ನನ್ನು ತೂಪೇರು ಅಂಚನೆ ನನೋರಿನ ಸುಖ ಕಷ್ಟನ ಎಂಚ ಮಲ್ಪುಡು ಎಂಚ ಬದುಕೋಡು ಮನ್ಪಿನ ಕೆಲಸನ ತೂಪೇರು ಅವೇನು ತೂಂಡ ಈತ ನಮ್ಮ ಒಂಜಿ ಈ ಕನ್ನಡ ವೆಲ್ಫೇರ್ ಸೊಸೈಟಿನ ತೂಂಡ ನಂಗೆ ಒಂದೊಂದು ಮಾತಾಡಿ ಆದ ಉಣ್ಣದು ಬನ್ನಲಿ ದೇಗಿನಾಗ ಆರು ಪಂಡೇರು ನವೀನಣ್ಣ ಪಂಡೇರು ಆರು ಕೇನದಿನ ಮಾತಾ ತೆಗೆದು ಅವು ನಿಜವಾದ್ಲ ನಿಜಿಂಡ ಓವೇ ಒಂಜಿ ಎಡ್ಡೆ ಕಾರ್ಯಕರ ಮಲ್ಪೊಡ್ಡ ಐಕ್ ಒರಿಯಡ ಆಪುಜಿ ಐಕ್ 10 ಜನದ ಕೊಡುಗೈದಿಂದ ಐಕ್ ಮಹತ್ವಲ ಉಂಡು ಅತ್ತೊಂದು ಐಕ್ ಒಂಜಿ ಪುಣ್ಯಲ ಉಂಡು ಐತ ಒಂಜಿ ಪುದಾರ್ಲ ಉಂಡು ಒಂದು ಪಂಡೆಗೆ ಭಾರಿ ಮಲ್ಲ ವಿಚಾರಲ ಒಂದು ಪಣ್ಣುಲ್ಲ ನಂಗೆ ದೇಗನಾಗ ಇನಿ ಕನ್ನಡ ವೆಲ್ಫೇರ್ ಸೊಸೈಟಿ ಈತ ಇಲ್ಲಿ ಆಂಡಲ ಕೆಲಸ ಎಲ್ಲೇ ಹಾಲ ಏರ್ ಕಂಡೀಷನ್ ಆಂಡಲ ನಂಗೆ ಬೋಡ್ತಿಗೆ ಸಹಕಾರ ಮಲ್ಪರೆಗೆ ಒಂದೊಂದು ಉಪಯೋಗ ಮಲ್ಪರೆಗೆ ಈ ಘಾಟ್ಕೊಬ್ಬರದ ಪರಿಸರಡು ಮಲ್ಪನ ಒಂದೊಂದು ಭಾರಿ ಮಲ್ಲ ವಿಶೇಷ ಕಾರ್ಯಕ್ರಮ ಅಂದೇಳಿ ದೇಗನ ಒಂದೊಂದು ಬಾರಿಯಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮನೇ ಅಂಜನೆ ನಮ್ಮಟ್ಟೋಗು ಸುರೇಶ್ ಭಂಡಾರಿ ಉಳ್ಳರು ಆರು ಮಲ್ಲ ಕೊಡುಗೈ ದಾನಿ ಆರ್ನ ಪುತ್ರ ಪಂಡ ಮಾತು ಬಂಡಿಂಗ್ ಅಂಜನೆ ಆರ್ಲ ಭಾರಿ ಮಲ್ಲ ಕೊಡುಗೈ ದಾನಿ ಅಂಜನೆ ಏತೇತು ಮಲ್ಲ ಕೊಡುಗೈ ದಾನಿಲ ಬರ್ಪೇರು ಅಂಜನೆ ಸಹಕಾರ ಮಲ್ತೊಂದುಲ್ಲೇರು ಇಂಜನೆ ಮಲ್ತ ನಮ್ಮ ತುಳುನಾಡದಾಗಲಿ ನೆಟ್ಟು ದಾಲ ಜಾತಿ ಭೇದ ದಾಂತೆನೆ ಮೂಲ ಸಹಕಾರ ಮಲ್ತೊಂದುಲು ಪಂಡೆಗೆ ಭಾರಿ ಖುಷಿ ಆಗ್ಬಿಡು ಐದು ಬಂದು ಎಣ್ಣೆ ರಡ್ಡ ಪಾತ್ರ ಇಡೀ ಮುಗಿಪುವೆ. ಥ್ಯಾಂಕ್ ಯು, ಧನ್ಯವಾದ. ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಪಠ್ಯಪುಸ್ತಕ, ಸಮವಸ್ತ್ರ, ಶಾಲಾ ಪರಿಕರಗಳನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳ ಬಾಳಿನಲ್ಲಿ ಆಶಾಕಿರಣ ಮೂಡುವ ಕಾಯಕದಲ್ಲಿ ತೊಡಗಿಸಿಕೊಂಡ ಈ ಸೊಸೈಟಿ ಮುಂದೆ ಶೈಕ್ಷಣಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಕ್ರಿಯಾ ವಿಶೇಷತೆಗಳು, ವಿದ್ಯಾರ್ಥಿ ವೇತನ, ವಿಧವಾ ವೇತನ, ಕವಿಗೋಷ್ಠಿ, ನಾಟಕ, ಯಕ್ಷಗಾನ, ರಕ್ತದಾನ ಶಿಬಿರ, ಕಣ್ಣಿನ ತಪಾಸಣೆ, ವೈದ್ಯಕೀಯ ನೆರವು, ಭಜನೆ, ಹರಿಕಥೆಗಳನ್ನು ನೆರವೇರಿಸುವ ಮೂಲಕ ಜನಮನ್ನಣೆಯನ್ನ ಪಡೆಯಿತು. ಇದೀಗ ಸುವರ್ಣ ಸಂಭ್ರಮಾಚರಣೆಯನ್ನ ಆಚರಿಸುತ್ತಿರುವ ಈ ಸೊಸೈಟಿ ಮುಂಬೈ ಮಹಾನಗರ ಬಂಧುಗಳ ಮನೆ ಮಾತಾಗಿದೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಅತಿಥಿಯಾಗಿ ಹೋಟೆಲ್ ಉದ್ಯಮಿ ಸ್ಟೀವನ್ ಫುರ್ಟಾಡೋ, ಕನ್ನಡ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷ ರಂಗನಟ
ನವೀನ್ ಶೆಟ್ಟಿ ಇನ್ನಬಾಳಿಕೆ, ಗೌರವಾಧ್ಯಕ್ಷ ವಿದ್ಯಾನಂದ ರೈ, ಉಪಾಧ್ಯಕ್ಷ ಜಯರಾಜ್ ಜೈನ್, ಕಾರ್ಯದರ್ಶಿ ಸುಧಾಕರ್ ಯಲ್ಲೂರು, ಸಾಂಸ್ಕೃತಿಕ ವಿಭಾಗದ ಕಾರ್ಯಾಧ್ಯಕ್ಷ ನಾರಾಯಣ್ ಶೆಟ್ಟಿ ನಂದಳಿಕೆ, ಸುಕೇಶ್, ಹರೀಶ್ ಶೆಟ್ಟಿ ಉಪಸ್ಥಿತರಿದ್ದರು. ಗೌರವ ಅತಿಥಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಬಾರ್ಕೂರು ಕಚ್ಚೂರು ನಾಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಕಡಂದಲೆ ಸತೀಶ್ ಭಂಡಾರಿ, ಚಿಂಬೂರು ಕನ್ನಡ ಸಂಘದ ಅಧ್ಯಕ್ಷ ಸುಧಾಕರ್, ಮುಖ್ಯ ಅತಿಥಿಗಳಾಗಿ ಬಂಟರ ಸಂಘ ಮುಂಬೈ ಅಧ್ಯಕ್ಷ ಪ್ರಭಾಕರ್ ಎಲ್ ಶೆಟ್ಟಿ, ಮಹಾರಾಷ್ಟ್ರ ಸರ್ಕಾರದ ಮಂತ್ರಿ ಪ್ರಕಾಶ್ ಮೆಹ್ತಾ, ಎಲ್ಎಂಡಿ ಬಾಬಾ ಗ್ರೂಪ್ನ ಶ್ರೀ ಮಹೇಶ್ ಶೆಟ್ಟಿ ಭಾಗವಹಿಸಿದ್ದರು. ಬಂಟರ ವಾಣಿಯ ಗೌರವ ಸಂಪಾದಕ ಅಶೋಕ್ ಪಕ್ಕಳ ಕಾರ್ಯಕ್ರಮ ನಿರೂಪಿಸಿದರು. ಸುಧಾಕರ್ ಶೆಟ್ಟಿ ಯಲ್ಲೂರು ವಂದಿಸಿದರು. ಈ ಎಲ್ಲ ಕಾರ್ಯಕ್ರಮಕ್ಕೆ ಮೊದಲು ಶ್ರೀನಿವಾಸ ಜೋಯಿಸರ ಪೌರೋಹಿತ್ಯದಲ್ಲಿ ಗಣಹೋಮ, ಶ್ರೀ ಸತ್ಯನಾರಾಯಣ ಮಹಾಪೂಜೆ ನೆರವೇರಿತು. ಕನ್ನಡ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷ ನವೀನ್ ಶೆಟ್ಟಿ ಇನ್ನಬಾಳಿಕೆ ದಂಪತಿ ಸತ್ಯನಾರಾಯಣ ಪೂಜಾ ವ್ರತ ಕೈಗೊಂಡರು.